ನಮಸ್ಕಾರ. ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಾವು ಇಲ್ಲಿಯ ನೌಕರರು ಮಾಡುವಂಥ ಕೆಲಸ ಅಂತಂದರೆ ಈ ನಗರ ಸ್ಥಳೀಯ ಸಂಸ್ಥೆಯಲ್ಲಿರುವಂಥ ಜನರಿಗೆ ಸೇವೆಯನ್ನು ಕೊಡುವಂಥದ್ದು, ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡುವಂಥದ್ದು, ಇಲ್ಲಿಯ ಜನರನ್ನು ಆರೋಗ್ಯ ಕಾಪಾಡುವಂಥದ್ದು, ಅಂದರೆ ಸ್ವಚ್ಛತೆ ಕಾಪಾಡುವ ಮೂಲಕ ಜನರ ಆರೋಗ್ಯವನ್ನು ಕಾಪಾಡುವಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳ ನೌಕರರ ಮೇಲೆ ಇರ್ತದೆ. ನಾನು ಇಲ್ಲಿಗೆ ಬಂದ ಮೇಲೆ ಈಗ ನಮ್ಮದೇನು ಸಂಘ ಇಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ನಂತರ ನಾವಿಲ್ಲಿ ನೋಡುವಂಥ ಸ್ಟಾಫ್ ಕೊರತೆ ಇದೆ. ಇಲ್ಲಿರುವಂಥ ಸ್ಟಾಫ್ಗಳು ಏನಂದರೆ ಭಾರಿ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜನರ ಆರೋಗ್ಯವನ್ನು ನಾವು ಕಾಪಾಡ್ತಾ ಇದ್ದೀವಿ. ನಮ್ಮ ಇಲ್ಲಿ ಏನು ನೌಕರರು ಏನಿದ್ದಾರೆ ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಅವರ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಲಿಕ್ಕೆ ನಮಗೆ ಸಮಯದ ಅಭಾವ ಇರ್ತದೆ. ಯಾಕೆಂದರೆ ಅಷ್ಟು ಕೆಲಸದ ಒತ್ತಡ ಇರ್ತದೆ. ಈ ಒಂದು ಸಲ ನಾವು ನಮ್ಮ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಹೋಗಬೇಕು ಅಂತಂದರೆ ಸಮಯ ಇರೋದಿಲ್ಲ, ನಮಗೆ ಆಗುವುದಿಲ್ಲ. ಅದಕ್ಕೆ ಒಂದು ನಮ್ಮಲ್ಲಿ ಚಿಂತನೆ ಏನು ಬಂತು ಅಂತಂದರೆ, ಒಂದು ದಿವಸ ನಮ್ಮ ವಸಂತರು, ನಮ್ಮ ಊರಿನವರು ಅವ್ರ ಜೊತೆಗೆ ಮಾತಾಡ್ತಾ ಇರುವಾಗ ನಮ್ಮಲ್ಲಿ ಈ ಥರ ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಇದೆ ಅಂತ ಅಂದಾಗ ನಾನು ಅವ್ರ ಹತ್ರ ಒಂದು ಬೇಡಿಕೆ ಇದ್ದೆ. ನಮ್ಮ ಸ್ಟಾಫ್ಗಳಿಗೆ ಎಲ್ಲರಿಗೂ ಸೇರಿದಂಗೆ ಒಂದು ಸಮಗ್ರವಾಗಿ ಆರೋಗ್ಯ ತಪಾಸಣೆ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಆಯಿತು ಅಂತ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡ್ರು. ಅವರ ಈ ಚಾರಿಟೇಬಲ್ ಟ್ರಸ್ಟಿನಿಂದ ಈ ಕಾರ್ಯಕ್ರಮ ಒಪ್ಪಿಕೊಂಡ್ರು. ಒಂದು 2-3 ದಿವಸ ನಮ್ಮದು ಡೇಟ್ ಫಿಕ್ಸ್ ಆಯಿತು. ಅದು ಸ್ವಲ್ಪ ಹಿಂದವಿದೆ. ಏನು ಈ ಸಂಸ್ಥೆಯನ್ನು ನಮಗೆ ಯಾರು ಆರೋಗ್ಯ ತಪಾಸಣೆ ಮಾಡ್ತಾರೆ ಅವರ ಸಮಯದ ಇದರಿಂದ ಸ್ವಲ್ಪ ಹಿಂದವಿತ್ತು. ಆದರೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೇಯ್ನ್ ಇದರಲ್ಲಿ ಉದ್ದೇಶ ಎಂತಂದರೆ, ನಾವು ಆರೋಗ್ಯವಾಗಿದೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ ನಮ್ಮ ಆರೋಗ್ಯ ಹೇಗಿದೆ ಅಂತ ನಾವು ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅದರಿಂದ ನಮ್ಮ ನೌಕರರು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಿ ಏನೇನು ಆರೋಗ್ಯದ ತಪಾಸಣೆ ಇದೆ ಅದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಏನಾದರೂ ಸಮಸ್ಯೆಗಳಿದ್ದರೆ ಮುಂಚಿತವಾಗಿ ಇಲ್ಲಿ ಅದಕ್ಕೆ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ಮಾತಿದೆ. ಆದ್ದರಿಂದ ಬರುವಂಥದ್ದನ್ನು ತಡೆಗಟ್ಟಲಿಕ್ಕೆ ಈ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನೌಕರರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ KVG ಮೆಡಿಕಲ್ ಕಾಲೇಜು ಇವರ ಮುಖಾಂತರ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ವಿನಂತಿಸಿಕೊಳ್ಳುತ್ತಾ ಅವಕಾಶಕ್ಕೆ ಹೊಂದಿಸಿದ ನೌಕರ ವೃಂದದ ನಮ್ಮ ಸಂಘಟನೆಯ ಅಧ್ಯಕ್ಷರು ಹಾಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಹಾಗೂ KVG ಮೆಡಿಕಲ್ ಕಾಲೇಜಿನ ವತಿಯಿಂದ ಇದೊಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಇಂದು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು ಅಂತೇಳಿದರೆ, ನಮ್ಮ ನಗರಸಭೆಯಲ್ಲಿ ಅಂದಾಜು ಒಂದು 120ರಿಂದ 130 ಜನ ಕೆಲಸ ಮಾಡ್ತಾಯಿದ್ದಾರೆ. ಅದರೊಟ್ಟಿಗೆ ನಮ್ಮ ನೀರು ಸರಬರಾಜು ವಿಭಾಗ ಹಾಗೆ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಎಲ್ಲ ಸೇರಿ ಒಂದು 150ರಿಂದ 175 ಜನರಷ್ಟು ನಮ್ಮ ನಗರಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ನಗರಸಭೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ದಿನನಿತ್ಯದ ಒತ್ತಡದಲ್ಲಿ ಕೆಲಸ ಮಾಡುವಂಥ ವರ್ಕ್ ಆಗಿರ್ತದೆ. ಅಂದರೆ ದಿನನಿತ್ಯ ಬರುವಂತಹ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ತ್ಯಾಜ್ಯ ನಿರ್ವಹಣೆ ಕೆಲಸವನ್ನು ಮಾಡ್ತಾರೆ. ಹಾಗೆ ನೀರು ಸರಬರಾಜು, ತ್ಯಾಜ್ಯ ನೀರಿನ ವಿಲೇವಾರಿ ಮಾಡುವಂಥದ್ದು, ದಾರಿದೀಪ ನಿರ್ವಹಣೆ ಮಾಡುವಂಥದ್ದು, ರಸ್ತೆ ಕಾಮಗಾರಿಗಳ ನಿರ್ವಹಣೆ ಮಾಡುವಂಥ ಕಾರ್ಯವನ್ನೆಲ್ಲ ನಮ್ಮ ನಗರಸಭೆಯಿಂದ ನಡೀತಾ ಇದೆ. ಇದರೊಟ್ಟಿಗೆ ನೇರವಾಗಿ ಪಬ್ಲಿಕ್ ಇಂಟ್ರಾಕ್ಷನ್ ಏನಿದೆ, ನಮ್ಮ ಪಬ್ಲಿಕ್ ಒಟ್ಟಿಗೆ ನೇರ ಸಂಪರ್ಕ ಇರುವುದರಿಂದ ದೂರುಗಳನ್ನು ಆಲಿಸುವಂಥದ್ದು, ದೂರುಗಳನ್ನು ಇತ್ಯರ್ಥ ಮಾಡುವಂಥದ್ದು ಕೂಡ ನಮ್ಮ ನಗರಸಭೆಯ ಕರ್ತವ್ಯವಾಗಿರ್ತದೆ. ಇದರೊಟ್ಟಿಗೆ ನಾವು ಮಾಡುವಂತಹ ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ತದೆ, ಅದರೊಟ್ಟಿಗೆ ಮೆಂಟಲ್ ಆ್ಯಕ್ಟಿವಿಟೀಸನ್ನು ನಾವು ಯಾರೂ ಸಹ ಗಮನಿಸುವುದಿಲ್ಲ. ತುಂಬ ನಮ್ಮ ಬಾಡಿಗೆ ಸ್ಟ್ರೆಸ್ಸನ್ನು ಕೊಡ್ತೇವೆ. ಅದರ ಮುಖಾಂತರ ಹಲವಾರು ಕಾಯಿಲೆಗಳನ್ನು ನಮ್ಮ ಬಾಡಿಗೆ ಸೇರಿಸ್ಕೊಳ್ತೇವೆ. ಆದರೆ ಅದು ಬರುವಂಥದ್ದೇ ಯಾವಾಗ ಅಂತೇಳಿದರೆ, ನಮಗೆ ಈಗ ಹೆಂಗಾಗಿರುವಾಗ ಗೊತ್ತಾಗೋದಿಲ್ಲ. ಏಜ್ ಆಗ್ತಾ ಹೋದಾಗೆ ಒಂದೊಂದೇ ಹೊರಗಡೆ ಬರುವಂಥದ್ದು ಕಂಡು ಬರ್ತದೆ. ಈ ದೃಷ್ಟಿಯಲ್ಲಿ ಪ್ರತಿ ಬಾರಿ ಕೂಡ ಪ್ರತಿ 3 ತಿಂಗಳು 6 ತಿಂಗಳಿಗೆ ನಮ್ಮ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಮುಖ್ಯ. ಈಗ ಪೌರ ಕಾರ್ಮಿಕರನ್ನು ನಾವು ದಿನನಿತ್ಯ ಹೇಳೋದಾದರೆ, ತ್ಯಾಜ್ಯದ ಮುಖಾಂತರ ಅವರ ಕಾರ್ಯ ಪ್ರಾರಂಭ ಆಗ್ತದೆ. ಬೆಳಗಿನ ಕಾರ್ಯಕ್ರಮ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡಿ ಅವರು ವಿಲೇವಾರಿ ಮಾಡೋದಂದರೆ ಸಂಜೆ ಮಧ್ಯಾಹ್ನ ತನಕ 3 ಗಂಟೆವರೆಗೂ ಅವರು ತ್ಯಾಜ್ಯದಲ್ಲೇ ಅವರು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಈ ತ್ಯಾಜ್ಯದಿಂದ ಹರಡುವಂತಹ ಕಾಯಿಲೆಗಳು ಕೂಡ ಚರ್ಮ ಕಾಯಿಲೆ ಇರ್ಬೋದು, ಅಥವಾ ಅವರು
ತ್ಯಾಜ್ಯದ ಮುಖಾಂತರ ಅವರಿಗೆ ಸೇವಿಸುವಂತಹ ವಿವಿಧ ಆಹಾರ ಪದಾರ್ಥಗಳಿರ್ಬೋದು, ಅದು ಕೂಡ ಅವರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡ್ತದೆ. ಈಗಾಗಲೇ 2-3 ಜನ ಆರೋಗ್ಯದಿಂದ ನರಳ್ತಾ ಇದ್ದಾರೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಕುಡಿಯುವಂಥ ಚಟವನ್ನು ಇಟ್ಕೊಂಡಿರ್ತಾರೆ, ಅಥವಾ ಈ ತಂಬಾಕು ಗುಟ್ಕವನ್ನು ತಿನ್ನುವಂಥ ಚಟವನ್ನು ಅವ್ರು ಇಟ್ಕೊಂಡಿದ್ದಾರೆ. ಅಂಥವರಿಗೆ ಈ ಡೆಂಟಲ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಚರ್ಮ ಕಾಯಿಲೆ ಬಗ್ಗೆ ಇರ್ಬೋದು, ಇದರ ಬಗ್ಗೆ ನಾವು ಪ್ರತಿ ವರ್ಷ ಕೂಡ 2ರಿಂದ 3 ಬಾರಿ ತಪಾಸಣೆ ಮಾಡುವಂಥದ್ದು ಅವಶ್ಯಕತೆ. ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡುವಂಥದ್ದು, ಹಾಗೆ ಅದರ ಬಗ್ಗೆ ಮಾಹಿತಿ ನೀಡಿ ನಾವು ಅವರ ಆರೋಗ್ಯವನ್ನು ಕಾಪಾಡುವಂಥದ್ದು ನಗರಸಭೆ ಹಾಗೂ ನಮ್ಮ ಪೌರ ಸೇವಾ ನೌಕರರ ವೃಂದದ ಒಂದು ಕರ್ತವ್ಯ ಆಗಿದೆ. ಅದರೊಟ್ಟಿಗೆ ಈ ಸಲ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಸಮಿತಿ ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಎಲ್ಲ, ಹಾಗೆ KVG ಮೆಡಿಕಲ್ ಕಾಲೇಜ್ನ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದು ಸ್ಟ್ರೆಸ್ ರಿಲೀಸ್ ಆಗುವಂಥದ್ದು, ಹಾಗೆ ನಮ್ಮಲ್ಲಿರುವಂಥ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಲಿಕ್ಕೆ, ಮುಂಜಾಗ್ರತೆಯನ್ನು ವಹಿಸ್ಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಎಲ್ಲ ನಗರಸಭೆ ಸಿಬ್ಬಂದಿಗಳು ಕೂಡ ಈ ವೈದ್ಯಕೀಯ ತಪಾಸಣೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಪರೀಕ್ಷಿಸಿಕೊಂಡು ಏನು ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಈಗಲೇ ತಗೊಂಡ್ರೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರ್ತದೆ. ಹಾಗೆ ಜನರಲ್ಲಿ ಸ್ಪಂದಿಸುವಾಗಲೂ ಕೂಡ ನಾವೊಂದು ಶಿಸ್ತುಬದ್ಧವಾಗಿ ಅಥವಾ ಪೇಷನ್ಸ್ ಆಗಿ ಮಾಡುವಂಥ ಕಾರ್ಯಕ್ಕೆ ನಮಗೂ ಸಹ ಉಪಯೋಗ ಆಗ್ತದೆ. ಅದಕ್ಕಾಗಿ ಎಲ್ಲ ವರ್ಕರ್ಸಿಗೂ ಕೂಡ ತಿಳಿಸಿದ್ದೇವೆ. ಅವರು ಹಂತವಾಗಿ ಗಂಟೆಗೆ ಒಂದು 20 ಜನರಾಗಿ ಬರ್ತಾರೆ. ಇಲ್ಲದೇ ಇದ್ದರೆ ಒಟ್ಟಿಗೆ ಬಂದರೆ ನಮಗಿಲ್ಲಿ ಜಾಸ್ತಿ ಜನ ಆಗ್ತಾರೆ. ಆ ದೃಷ್ಟಿಯಲ್ಲಿ ನಾವು 20 ಜನರಾಗಿ ಬಂದು ಒಂದೊಂದು ಗಂಟೆಯಲ್ಲಿ ಪರೀಕ್ಷೆ ಮಾಡಿ ಅವ್ರು ಹೋಗ್ತಾರೆ. ಇನ್ನು ಒಂದು 10:30 11 o'clock ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಷ್ಟರಲ್ಲಿ ನಮ್ಮ ನಗರಸಭೆ ಸಿಬ್ಬಂದಿಗಳು ಕೂಡ ಈ ಆರೋಗ್ಯ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಪರೀಕ್ಷೆ ಮಾಡಿಸ್ಕೊಂಡು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಕೂಡ ಈ ಉಪಯೋಗ ಪಡೆದುಕೊಳ್ಬೇಕಂತ ಹೇಳ್ಕೊಂಡು ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ವಂದಿಸಿ. ನಮಸ್ಕಾರ, ಎಲ್ಲರಿಗೂ ನಾನು ಈ ಕ್ಯಾಂಪಿಗೆ ಸ್ವಾಗತಿಸುತ್ತೇನೆ. ಇಲ್ಲಿ ನಮ್ಮ ಚಿದಾನಂದ್ ಸರ್, ಡಾಕ್ಟರ್ ಚಿದಾನಂದ್ ಸರ್ ಡೈರೆಕ್ಟ್ರಿಗೆ ಧನ್ಯವಾದಗಳು. ಇಲ್ಲಿ ಬಂದ ಎಲ್ಲ ಸಪೋರ್ಟಿಂಗ್ ಸ್ಟಾಫ್, ನರ್ಸಿಂಗ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ಸ್ಗೆ ಧನ್ಯವಾದಗಳು. ಕ್ಯಾಂಪಿನ ಆರ್ಗನೈಸರ್ಸ್ಗೆ ಧನ್ಯವಾದಗಳು. ನಮ್ಮ PROಗೆ ಧನ್ಯವಾದಗಳು. ಇಲ್ಲಿ ನಿಮಗೆ ಏನು ಕಾಯಿಲೆ ಇರ್ತದನೋ ನಾವೆಲ್ಲ ಇಲ್ಲೇ ಫುಲ್ ಗುಣ ಮಾಡಿಸಿ ಕಳಿಸುವ ಅಂತ ನಮ್ಮದು ಉದ್ದೇಶ. ಆವಾಗ ಸಹ ಯಾವುದಾದ್ರೂ ಕಾಯಿಲೆ ಇಲ್ಲಿ ನಮಗೆ ಗುಣ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮನ್ನು ನಾವು KVG ಮೆಡಿಕಲ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೇವೆ. ರೆಫರ್ ಮಾಡಿ ಎಲ್ಲ ಕಾಯಿಲೆನ ಗುಣ ಮಾಡಿಸ್ತೇವೆ. ಧನ್ಯವಾದಗಳು. ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ಪ್ರತಿ ಗ್ರಾಮ ಕುಟುಂಬದಲ್ಲಿ ಇಂಥ ಒಂದು ವೈದ್ಯಕೀಯ ಶಿಬಿರವನ್ನು ಮಾಡಬೇಕು ಅಂತೊಂದು ನಮ್ಮ ಸಭೆಯಲ್ಲಿ ತೀರ್ಮಾನಿಸಿದಂತೆ ಪ್ರಥಮವಾಗಿ ನಮ್ಮ ಡೈರೆಕ್ಟರ್ ಇಲ್ಲಿಂದಲೇ ಪ್ರಾರಂಭ ಮಾಡೋಣ. ಪುರಸಭೆಯಿಂದ ಮೊನ್ನೆ ಕಮಿಷನರ್ ಹತ್ರ ಮಾತಾಡಿ ಅವರ ಸಹಕಾರದೊಂದಿಗೆ ಇಲ್ಲಿಂದಲೇ ಪ್ರಾರಂಭ ಮಾಡಿ ಮತ್ತು ಗ್ರಾಮಗಳಿಗೆ ಅದನ್ನು ವಿಸ್ತರಿಸುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಆದ ಕಾರಣ ನಮಗೆ ಪ್ರಥಮವಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕಮಿಷನರ್ ಅವರಿಗೆ ಮತ್ತು ಪೌರಸಭೆಯ ಅಧ್ಯಕ್ಷರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ KVG ಆಡಳಿತ ಮಂಡಳಿಯವರಿಗೆ ಅವರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮ ಉತ್ತಮವಾಗಿ ಎಲ್ಲ ಪೌರ ಕಾರ್ಮಿಕರಿಗೆ ಉತ್ತಮ ಇದರಿಂದ ಒಂದು ಪ್ರಯೋಜನ ಸಿಗಲಿ. ಅವರು ತಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆ ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಎಲ್ಲರಲ್ಲಿ ವಿನಂತಿಸ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ಮಾತನಾಡುತ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.